ಮಂಗಳೂರು ಚಿತ್ರದುರ್ಗ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯ ಮಂಗಳೂರು ಬಿಕರ್ಣಕಟ್ಟೆಯಿಂದ ಕಾರ್ಕಳ ಸವಣೂರು ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ನಗರದ ಕುಡುಪುವಿನಲ್ಲಿ ಇಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಟೆಂಡರ್ ಮುಗಿದು ದಿಲೀಪ್ ಬಿಲ್ಡ್ಕಾನ್ ಸಂಸ್ಥೆಯು ಕಾಮಗಾರಿ ಕೈಗೊಂಡಿದ್ದು ಕಾನೂನಾತ್ಮಕ ಹಾಗೂ ತಾಂತ್ರಿಕ ಕಾರಣದಿಂದ 2 ತಿಂಗಳು ತಡವಾಗಿ ಆರಂಭವಾಗಿದೆ. ಮೊದಲಿಗೆ ರಸ್ತೆ ಅಗಲೀಕರಣಕ್ಕಾಗಿ ಮನೆ ಒಡೆಯುವ ಕಾರ್ಯ ಆರಂಭವಾಗಿದೆ. 2 ವರ್ಷದೊಳಗೆ ಕಾಮಗಾರಿ ಮುಗಿಸುವ ಯೋಜನೆ ಇದೆ. ಇದಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ಹೇಳಿದರು. ಒಂದಷ್ಟು ಕಾನೂನಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಯಿಂದ 1-2 ತಿಂಗಳು ಹಿಂದೆ ಹೋಗಿ, ಯಾಕಂದರೆ ನೋಟಿಫಿಕೇಷನ್ಗಳಾದರೂ ಸಮೇತ ಕೆಲವರು ಜಾಗವನ್ನು ಬಿಟ್ಟುಕೊಡದೆ ಕೆಲವು ಕಾನೂನು ಕೋರ್ಟಲ್ಲಿ ಇರುವುದರಿಂದ ಕೆಲಸವನ್ನು ತಡವಾಗಿ ಶುರು ಮಾಡಿದ್ದೇವೆ. 80% ಎಕ್ವೈರ್ ಆದಮೇಲೆ ಅವರಿಗೆ ಆದೇಶಗಳು ಬರುತ್ತೆ. ಈಗ ಬಂದಿದೆ, 80% ಎಕ್ವೈರ್ ಆಗಿದೆ ನಮ್ಮಲ್ಲಿ. ಹಾಗಾಗಿ ಇವತ್ತಿಂದ ಭರತ್ ನೇತೃತ್ವದಲ್ಲಿ ಈ ಕಾಮಗಾರಿಯನ್ನು ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ. ದಿಲೀಪ್ ಬಿಲ್ಡ್ಕಾನ್ ಅವರು ಇವತ್ತು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಯಾರ್ಯಾರು ಇಲ್ಲಿ ಜಾಗ ಹೋಗುತ್ತೆ ಅವರು ಬಿಟ್ಟುಕೊಟ್ಟ ಕಾರಣ ಅಂತಹ ಮನೆಗಳನ್ನು ಹೊಡೆಯುವ ಕೆಲಸವನ್ನು ಶುರು ಮಾಡಿದ್ದಾರೆ. ಇಲ್ಲಿ ಈಗ ಕುಡುಪು ಸುಜನ್ ಅವರ ಮನೆ, ಅಲ್ಲಿಂದ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಒಂದು ಕಡೆಯಿಂದ ಇಲ್ಲಿ ಕುಡುಪಿಯಿಂದ ಪ್ರಾರಂಭ ಆಗಿದೆ, ಇನ್ನೊಂದು ಕಡೆಯಿಂದ ಮೂಡಬಿದಿರೆಯಿಂದ ಕಾಮಗಾರಿ ಪ್ರಾರಂಭ ಆಗಿದೆ. ಸುಮಾರು ಇನ್ನು 1.5-2 ವರ್ಷದ ಒಳಗಾಗಿ ಈ ಕಾಮಗಾರಿಯನ್ನು ಪೂರ್ತಿ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು ಅವರಿಗೂ ಇದೆ. ದಿಲೀಪ್ ಬಿಲ್ಡ್ಕಾನ್ ಒಂದು ಒಳ್ಳೆಯ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆ. ದಿಲೀಪ್ ಬಿಲ್ಡ್ಕಾನ್ ದೇಶದಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿರ್ತಕ್ಕಂಥವ್ರು. ಉದಾಹರಣೆಗೆ ಇವತ್ತು ಮೈಸೂರು ಬೆಂಗಳೂರು ದಶಪಥ ರಸ್ತೆಯನ್ನು ಅವರೇ ಮಾಡ್ತಾಯಿದ್ದಾರೆ. ಗೋವಾದಲ್ಲಿ ಫ್ಲೈಓವರ್ಗಳನ್ನು ಅವ್ರು ಮಾಡಿರ್ತಕ್ಕಂಥವ್ರು. ಹಾಗೆ ಒಂದು ವಿಶ್ವಾಸ ಇದೆ, ಇದನ್ನು ಬಹಳ ವೇಗವಾಗಿ ಪೂರ್ಣ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಹಾಗಾಗಿ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಶೀಘ್ರ ಈ ಕಾಮಗಾರಿಯನ್ನು ಮುಗಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೇವೆ.